ನಮ್ಮೆಲ್ಲರ ಮನಸ್ಸು ಒಂದೇ ದಿಕ್ಕಿನಲ್ಲಿ ಸಂತೋಷದಿಂದ ನಾವೆಲ್ಲರೂ ಒಂದೇ ಮನೆ ಮಕ್ಕಳಾಗಿ ಒಟ್ಟಿಗೆ ಸೇರುವ ಅವಕಾಶ ಹಾಗೂ ಯುವಕರಿಗೆ ಕೃಷಿ ಪರಂಪರೆಯನ್ನು ಪರಿಚಯಿಸಲು ಕೆಸರಡು ಒಂದು ದಿನ ಕಾರ್ಯಕ್ರಮ ಅರ್ಥಪೂರ್ಣ ಎಂದು ಹಾಸ್ಯ ನಟ ಅರವಿಂದ್ ಬೋಳಾರ್ ಹೇಳಿದರು. ಅವರು ನಂದಳಿಗೆ ಮಾವಿನಕಟ್ಟೆ ಮನ್ಬೆಟ್ಟು ಗದ್ದೆಯಲ್ಲಿ ನಡೆದ ಕೆಸರಡೊಂಜಿ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ರು. ಅಜ್ಜರಿಗೆ ಕಂಡ ಪುರೈತದೆ ನಾನು ಎಲ್ಲಿ ಒಪ್ಪನಾಗ ಕಂಡಡು ಏರು ಬೇಲ ಮಲ್ಪಿರಕ್ಲೆ ಚಾಕೋನು ಒಂದಿತ್ತನೆ ಅಂಚಾದ ಹೆಂಗೆ ಇತ್ತೆಗಲ ನೆನಪುಂಡು ಕೆಸರದ ನಮ್ಮ ಕಂಡೋಡು ಗೊಬ್ಬುನಾಗ ನಮ್ಮ ಕಂಡೋಡು ಗೊಬ್ಬು ಅಂದಾಂಡ ನಮಕೈತೊಂದು ಖುಷಿಯೇ ಬೇತೆ ಒಬ್ಬಂಡ ಕಾರ್ ಜಾರೊಂದು ನಾವೇ ಮಣ್ಣದ ಲೆಕ್ಕಂತಿನ ಮಣ್ಣು ಆ ಭೂಪಿಡು ಅಂಚಾದ ನಮಕ್ ಆ ಖುಷಿಯೇ ಬೇತೆ ಅಂಚಾದ ಒಂಜಿ ಅವು ನಮಕ್ ಮರ್ದು ಬೊಕ್ಕೊಂಜಿಂಚಿನ ಅಂದ ಕೇಂಡ ನಮ್ಮ ಇನ್ನಿದ್ದ ದಿನ ಎಂಟೆ ಫ್ರೆಂಡ್ಸ್ ಮಕ್ಕಳು ಮಾತಿರ್ಲ ಸೇರ್ದು ಕೊಂಚ ಮಲ್ಲ ಕೆಲಸ ಮಲ್ತೊಂದುಲ್ಲೇರು ದಾದಾ ಅಂದ ಕೇಂಡ ನಮ್ಮ ಒಟ್ಟಿಗೂ ಸೇರ್ದು ಗೊಪ್ಪುಗ ಅಂದ ದಾಯಿಂದ ಪಂಡ ನಮ್ಮ ಮಾತರ್ನ ಮನಸ್ಸು ಒಂಜೇತಿ ಕಡೆ ಖುಷಿ ಟೊಪ್ಪಾಡಿ ಬಿಡು ನೇನು ಗೆಂದಿನೇ ತುಂಬ ನೆಂಚ ಪೋಪೆಪ್ಪ ಪಂಡ ಆ ನಮ್ಮನ ಮೆಟ್ಲು ನಾನು ಫಸ್ಟ್ ಟೈಮ್ ಇಡಬತ್ತುಯೇ ಬಡ ವಿಶೇಷತೆ ಎಲ್ಲಿಡ್ದು ಮಲ್ಲ ಮುಟ್ಟಲ್ಲ ಯಾಕೆಂದು ಕೇಂಡ ಆ ಕಡೆಯಕ್ಕೆ ಹೆಚ್ಚಿನ ಅಂಶ ಬಲ್ಲು ಪುನಕ್ಲೇ ದೀತೆ ತೋಜೋಡು ಅಂದ ಅಯ್ಯೋ ಇಪ್ಪೇನ ಇಂಚದು ಅಂಚಿನ ಮೆಡಲ್ ತೋನಾಗ ಏರೆಗಲ ಗೊಪ್ಪುಜಿಯಿಂದ ಬತ್ತಿನಾಗಲ ತನಕ ನಿಜವಾದ ಆವಡು ಮನಸ್ಸು ಹೆಂಗ ಗೊಪ್ಪೋಡಿ ಇತ್ತಿಲೆ ಕಾಣ ನಮ್ಮಲ ಮುಕ್ಳೊಟ್ಟು ಸೇರೋಣಗ. ಮಾವಿನಕಟ್ಟೆ ಶ್ರೀ ಮಹಾಮಾಯಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಗಣೇಶ್ ಕುಡ್ವಾ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದ್ರು. ಅಂಚನೆ ನಮ್ಮ ಹಿಂದುಳು ಮಾತ ಒಟ್ಟುಗಾದ ಉಂಡತೆ ಈ ಕಾರ್ಯಕ್ರಮ ಒಟ್ಟುಗಾದ ಮಲ್ಪನ ಮಲ್ಲ ಒಂಜಿ ದಾದ ಪಂಡ ನಾನು 10 ವರ್ಷ ಪಂಡ ಹಿಂದುಳಿಗೆ ಒವ್ವೇ ಕಾರ್ಯಕ್ರಮ ಮಲ್ಪರೆ ಒವ್ವೇ ಪೊಲೀಸ್ ಸ್ಟೇಷನ್ ಅವು ಇಟ್ಟ ಕಾರ್ಯಕ್ರಮ ಇತ್ತನೇ ಬೈದು ಪಂಡ ನಮ್ಮ ಮೈಕ ಜೀವರ ಇದ್ದಿ ಅವು ಮಲ್ಪರ ಇದ್ದು ಇನ್ನು ಇದ್ದು ಮಲ್ಪಡು ನಮಗೆ ಗೊತ್ತಾಗ್ತದೆ ಹ್ಯಾಂಗೆ ಇವತ್ತೊಂದು ಕಾರ್ಯಕ್ರಮ ಮಲ್ಪಡ ಭಾರಿ ಭಂಗ ಬರೋದಿಲ್ಲ ಅದೇ ಗೊತ್ತಂದ್ರೆ ಒಂದು ಮೈಕ ಸೆಟ್ ಪರ್ಮಿಷನ್ 4 ದಿನ ಮಲ್ಪಡಿದ್ರು. ಮುಂಬೈ ಹೋಟೆಲ್ ಉದ್ಯಮಿ ಸುಕೇಶ್ ಶೆಟ್ಟಿ ಸಭೆಯ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಪ್ರಕಾಶ್ ಶೆಟ್ಟಿ, ಉದ್ಯಮಿ ಪೂನಾ, ಮನೋಜ್ ಕೋಡಿಕೆರೆ, ಸ್ಥಾಪಕಾಧ್ಯಕ್ಷರು ಮಂಜಣ್ಣ ಸೇವಾ ಬ್ರಿಗೇಡ್, ದಿವಾಕರ್ ಶೆಟ್ಟಿ, ಅಜಯ್ ಕುಡ್ವಾ, ವಿಖ್ಯಾತ್ ಶೆಟ್ಟಿ, ಗುರುಪ್ರಸಾದ್ ನಾರಾವಿ, ಕೃಷ್ಣ ಶೆಟ್ಟಿ, ರತ್ನಾಕರ್ ಆಮೀನ್, ಸಂತೋಷ್ ಶೆಟ್ಟಿ, ಸುರೇಶ್ ಕೋಟ್ಯಾನ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ನಂದಳಿಕೆ ಚಾವಡಿ ಅರಮನೆಯ ಸುಹಾಸ್ ಹೆಗಡೆ ಸಮಾರೋಪದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಕರ್ನರ್ಪಾಡಿ ಜಯದುರ್ಗ ಪರಮೇಶ್ವರಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಕೃಷ್ಣಮೂರ್ತಿ ಆಚಾರ್ಯ, ಕರ್ನಾಟಕ ಸ್ಟೋನ್ಸ್ ಮತ್ತು ಕ್ರಷಸ್ ಮಾಲಕರ ಸಂಘದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಬಜಗೋಡಿ, ಉದ್ಯಮಿ ಬೋಳಾ ಪ್ರಶಾಂತ್ ಕಾಮತ್, ಹರೀಶ್ ಪಖಲ ಉಪಸ್ಥಿತರಿದ್ದರು. ಸತೀಶ್ ಹೊಸ್ಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.